ಮಹತೋಬಾರ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ವರ್ಷಂಪ್ರತಿ ನಡೆಯುವಂತಹ ಕಾಲಾವಧಿ ಜಾತ್ರೆಗೆ ಚಾಲನೆ ದೊರೆಯಿತು. ವಿಟ್ಲಾರಮನೆಯ ಬಂಗಾರು ಅರಸರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣದ ಮೂಲಕ ಜಾತ್ರೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಬೆಳಗ್ಗೆ ಜಾತ್ರೋತ್ಸವ ಪ್ರಯುಕ್ತ ಶ್ರೀ ಉಳ್ಳಾಲ್ತಿ ಪಂಚಲಿಂಗೇಶ್ವರ ಭಜನಾ ಪರಿಷತ್ನ ತೃತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಅರ್ಧ ಏಕಹ ಭಜನೆಗೆ ಚಾಲನೆ ನೀಡಲಾಯಿತು. ಜನವರಿ 22ರವರೆಗೆ ಕ್ಷೇತ್ರದಲ್ಲಿ ಜಾತ್ರೋತ್ಸವ ನಡೆಯಲಿದೆ. ಬ್ರಹ್ಮಕಲಶ ಆದ ನಂತರ ಕೆರೆ ಉತ್ಸವ ನಡೀತದೆ. ಈಗ 13ನೇ ಇಸವಿಯಲ್ಲಿ ಕೆರೆ ಬ್ರಹ್ಮಕಲಶ ಪ್ರಾರಂಭ ಆಯಿತು. ಅದರ ನಂತರ ಪ್ರಾರಂಭ ಆಗಿ ಈ ವರ್ಷದವರೆಗೆ ಉತ್ಸವಗಳು ಕೆರೆ ಉತ್ಸವ ನಡೀತದೆ. ಅದು ಭಾರಿ ವಿಶೇಷವಾಗಿ ನೋಡಲಿಕ್ಕೂ ಚಂದ, ತೆಪ್ಪೋತ್ಸವ ಅಂತೇಳಿ. ಹಾಗೆ ಹೂವಿನ ತೇರು 20 ತಾರೀಕಿಗೆ ಹೂವಿನ ತೇರು, 21ಕ್ಕೆ ಮಹಾರಥೋತ್ಸವ, ಮರುದಿವಸ ಮಹಾರಥೋತ್ಸವ ಆಗಿ ಮರುದಿವಸ 22 ತಾರೀಕಿಗೆ ಕವಾಟ ಉದ್ಘಾಟನೆ, ಅಂದರೆ ದೇವರ ಶಯನ ಆಗಿರ್ತದೆ, ಬಾಗಿಲು ತೆಗೆಯುವುದಂಥ ಕಾರ್ಯಕ್ರಮ. ಆನಂತರ ಈ ಭಂಡಾರ ಬಂದಂಥ ಒಂದು ದೈವಗಳಿಗೆಲ್ಲ ದೇವಸ್ಥಾನದ ಎದುರುಗಡೆ ನೇಮಾದಿಗಳಿಗೆ ನಡೀತದೆ. ಅದು 26 ತಾರೀಕಿಗೆ ನಡೀತದೆ. ಹಾಗೆ 27 ತಾರೀಕಿಗೆ ಇಲ್ಲಿಂದ ಭಂಡಾರ KPಗೆ ಹೋಗುವಾಗ ಅರಮನೆಗೆ ಹೋಗಿ ಅರಮನೆಯಲ್ಲಿ ಅದರ ಭಂಡಾರಕ್ಕೆ ನೇಮ ಆಗಿ ಮತ್ತು ಪುನಃ KPಗೆ ಹೋಗ್ತದೆ. ಬ್ರಹ್ಮಕಲಶದ ಸಮಯದಲ್ಲಿ ಒಂದು ಉಲ್ಪೆ ಮೆರವಣಿಗೆ ಅಂತೇಳಿ ಭಜನೆಯ ಮುಖಾಂತರ ದೇವಸ್ಥಾನಕ್ಕೆ ಬಂದು ಅದನ್ನು ಭಜನೆಯನ್ನು ಅಂತ್ಯಗೊಳಿಸ್ತಾರೆ. ಅದೇ ಪ್ರಕಾರ ಈ ಸಲ ಪಂಚಲಿಂಗೇಶ್ವರ ಭಜನಾ ಪರಿಷತ್ ಅಂತೇಳಿ ನಾವೊಂದು ನಮ್ಮ ಭಕ್ತಾದಿಗಳೆಲ್ಲ ಸೇರಿಕೊಂಡು ಒಂದು ಭಜನಾ ಮಂಡಳಿಯನ್ನು ಪ್ರಾರಂಭ ಮಾಡಿದ್ದೇವೆ ನಾವು. ಅದರ ಅಂಡರಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕ್ಷೇತ್ರದಲ್ಲಿ ಭಜನಾ ಕಾರ್ಯಕ್ರಮಗಳು ನಡೀತದೆ. ಹಾಗೆ ಬಸದಿಯಿಂದ ಉಲ್ಪೆ ಮೆರವಣಿಗೆ, ಹಾಗೆ ಹೊರೆಕಾಣಿಕೆ, ಹಾಗೆ ಈ ಸಲ ನಮ್ಮ KPನ ದೈವದ ಭಂಡಾರ ಬರುವಂಥ ಒಂದು ಪಲ್ಲಕ್ಕಿ ಹೊಸತ್ತು ಮಾಡಿದ್ದಾರೆ ದೇವತಾ ಸಮಿತಿ ವಿಟ್ಲ, ಅವರ ವತಿಯಿಂದ ಈ ಪಲ್ಲಕ್ಕಿ ಸಮರ್ಪಣೆ ಆಗ್ತದೆ. ಆ ಪಲ್ಲಕ್ಕಿಯನ್ನು ಈ ಮೆರವಣಿಗೆಯಲ್ಲಿ ತರಬೇಕು, ತಂದು ದೇವರಿಗೆ ಒಪ್ಪಿಸ್ತೇವೆ. ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡಿಬೇಕು ಅಂತ ಆದರೆ ಭಕ್ತಾದಿಗಳ ಒಂದು ಸಹಕಾರ ಮುಖ್ಯ. ಆದ ಕಾರಣ ಇದರಲ್ಲಿ ಹಸಿರುವಾಣಿ ಹೊರೆಕಾಣಿಕೆ ಉಲ್ಪೆ ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ಭಕ್ತರು ಭಾಗವಹಿಸಬೇಕು.